ಮಂಗಳೂರು ದಕ್ಷಿಣ ಕನ್ನಡಕ್ಕೆ ಭೇಟಿ ಸುದರ್ಶನ್ ಅವರ ನೇತೃತ್ವದಲ್ಲಿ ಇಂದಿನ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಒಂದು ಸಮಿತಿಯನ್ನು ನೇಮಕ ಮಾಡಿದರು. ಆ ಸಮಿತಿಯ ನೇತೃತ್ವವನ್ನು ಸುದರ್ಶನ್ ರವರು ವಹಿಸಿದ್ದಾರೆ. ಆ ಸಮಿತಿಯ ಉದ್ದೇಶ ಇಡೀ ರಾಜ್ಯದಲ್ಲಿ ಈ 29ನೇ ತಾರೀಕು 30ನೇ ತಾರೀಕು ಜೂನ್ನಿಂದ ಏನು ಸಮಗ್ರ ಮತದಾರರ ಪರಿಷ್ಕರಣೆ ಇರತಕ್ಕಂಥ ವಿಚಾರದಲ್ಲಿ ಮನೆ ಮನೆಗೆ ನಮ್ಮ ಮತದಾರರ ಕಡೆ ನಮ್ಮ ನಡೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಯಾವುದೇ ಒಂದು ನೈಜ ಮತದಾರರ ಹೆಸರು ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಅಂತ ಹೇಳಿ SIR ಅಲ್ಲಿ ಆ ಒಂದು ಉದ್ದೇಶದಿಂದ ಎಲ್ಲ 4-5 ಪ್ರಾಂತದಲ್ಲೂ ಸಹ ನಾವು ಈ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮೊದಲನೇದಾಗಿ ಮಂಗಳೂರಲ್ಲಿ, 25ನೇ ತಾರೀಕು ಹುಬ್ಳಿಯಲ್ಲಿ, 28 ಮೈಸೂರಲ್ಲಿ, 29 ಗುಲ್ಬರ್ಗ ಮತ್ತು 30ನೇ ತಾರೀಕು ಬೆಂಗಳೂರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಜನಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಬಿಹಾರ್ ಮತ್ತು ಬೆಂಗಾಲಲ್ಲಿ ಯಾವ ರೀತಿ ಅವರು SIR ಹೆಸರಲ್ಲಿ 63 ಲಕ್ಷ ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ಬೆಂಗಾಲಲ್ಲಿ ನಾನೇ ಚುನಾವಣೆ ಸಂದರ್ಭದಲ್ಲಿ ಉಸ್ತುವಾರಿ ವಹಿಸಿದ್ದೆ. ಅಲ್ಲಿ 91 ಲಕ್ಷ ಮತದಾರರ ಪಟ್ಟಿಯಲ್ಲಿ ಕೈಬಿಟ್ಟು 27 ಲಕ್ಷ ಜನ ಮತದಾರರನ್ನ ಅಡ್ಜುಡಿಕೇಶನ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಮುಂದೆ ಸಾಕ್ಷಿಯಾಗಿದೆ. ತೃಣಮೂಲ್ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಅವರ ಕಾಂಗ್ರೆಸ್ ಮತ್ತು BJPಗೆ ಇರ್ತಕ್ಕಂಥ ವ್ಯತ್ಯಾಸ 35 ಲಕ್ಷ ಓಟ್ ಮಾತ್ರ. 35 ಲಕ್ಷದಲ್ಲಿ 27 ಲಕ್ಷ ಅಡ್ಜುಡಿಕೇಶನ್ ಇಟ್ಟಿದ್ದಾರೆ. ಅವ್ರಿಗೆ ಎಲೆಕ್ಷನ್ ಕಮಿಷನ್ ಹೇಳುತ್ತೆ 5 ವರ್ಷ ಬಿಟ್ಟು ನೀವು ವೋಟ್ ಮಾಡಿ ಅಂತ. ಅಲ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದು 8 ಲಕ್ಷ. 294 ಕ್ಷೇತ್ರದಲ್ಲಿ 8 ಲಕ್ಷ ವ್ಯತ್ಯಾಸ ಅಂದರೆ ನೀವು ಲೆಕ್ಕ ಹಾಕ್ಕೊಡಿ ಯಾವ ರೀತಿ ಇದೆ ಅಂತೇಳಿ. ಆ 8 ಲಕ್ಷ ಕೂಡ ಒಂದು ತಿಂಗಳಲ್ಲಿ ಇವರು 8 ಲಕ್ಷ ಮತದಾರನ ಸೇರಿಸಿ ವಾಮ ಮಾರ್ಗದಲ್ಲಿ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಿಕೊಟ್ಟಿರ್ತಕ್ಕಂಥ ವಿಚಾರ. ಅದೊಂದು ಗಂಭೀರವಾದ ವಿಚಾರ. ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ಇವರ ಅಡಿಯಾಳಾಗಿ ಮಾಡಿಕೊಂಡು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವನ್ನೇ ಮುಗಿಸ್ಲಿಕ್ಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಈ ರಾಷ್ಟ್ರಕ್ಕೆ ಸಂವಿಧಾನವನ್ನು ಕೊಟ್ಟಿದೆ, ಪ್ರಜಾಪ್ರಭುತ್ವವನ್ನು ಕೊಟ್ಟಿದೆ, ಇದನ್ನು ಕಾಪಾಡಲಿಕ್ಕೋಸ್ಕರ ಈ ಒಂದು ಜನಜಾಗೃತಿಯನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ವಿ. ಆ ಉದ್ದೇಶದಿಂದ ಇವತ್ತು ಬೆಳಿಗ್ಗೆಯಿಂದ ಎಲ್ಲ ನಮ್ಮ ಡಿವಿಷನಲ್ಲಿ ಇರ್ತಕ್ಕಂಥ ಉತ್ತರ ಕನ್ನಡದವರು, ಉಡುಪಿ ಮತ್ತು ಚಿಕ್ಕಮಗಳೂರು, ಮಡಿಕೇರಿ ಎಲ್ಲ ಜನ ಬಂದು ಅವರವರ ಏನು ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ನಮಗೆ ವಿವರಿಸಿ ಹೋಗಿದ್ರು. ಈಗ ತಾನೇ ನಾವು ಚೀಫ್ ಎಲೆಕ್ಷನ್ ಆಫೀಸರ್ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಅವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ತಮ್ಮಲ್ಲಿ ಬರ್ತಾ ಇದ್ದೀನಿ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು. ಯಾಕಂದರೆ ಈಗ ಸಹಜವಾದ ಸಮಯದಲ್ಲಿ ಅಂದರೆ ನಾರ್ಮಲ್ ಡೇಸಲ್ಲೇ ದಕ್ಷಿಣ ಕನ್ನಡದಲ್ಲಿ ನೋಡಿದಾಗ ನಿಮಗೆ ಮಲೆಕುಡಿಯ ಕೊರಗರು ಅವರಲ್ಲಿ ಹೋಗೋದೇ ಕಷ್ಟ. ಮಲೆಕುಡಿಯವ್ರ ಹತ್ರ ಯಾರು ನಾರ್ಮಲ್ ಡೇಸಲ್ಲಿ ರೀಚ್ ಆಗೋದಿಲ್ಲ. ಇಂಥ ಮಳೆ ಕಾಲದಲ್ಲಿ ಯಾವ ರೀತಿ ಅವ್ರು ಹೋಗ್ತಾರೆ ಅಂತ ಹೇಳಿದ್ರೆ ನಾವೇನೋ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ದರಿಂದ ಯಾವುದೇ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾಗರಿಕರು ಅವರ ಹಕ್ಕನ್ನು ಕಳ್ಕೊಳ್ಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ದೇನು ಅಭ್ಯಂತರ ಇಲ್ಲ. SIR ಮಾಡಲಿ, ನಕಲಿ ಓಟ್ಗಳು ಯಾರ್ಯಾರಿದೆ ಅವ್ರನ್ನೆಲ್ಲ ತೆಗಿರಿ, ಯಾರ್ಯಾರ್ದು 2 ಹೆಸರು ಡಬಲ್ ಓಟ್ ಇದೆ ಅವ್ರನ್ನ ತೆಗಿರಿ, ಇವೆಲ್ಲ ಮಾಡಲಿ, ನಮ್ಗೆ ಅಭ್ಯಂತರ ಇಲ್ಲ. SIR ಹೆಸರಲ್ಲಿ ಇವರು ಬಡವರ ಹಕ್ಕನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಅದಕ್ಕೆ ನಾವು ವಿರೋಧ ಮಾಡಬೇಕಾಗುತ್ತೆ. ಈಗಾಗಲೇ ಬೆಳಿಗ್ಗೆ ನಾನು ನಮ್ಮ ಕಾರ್ಯಕರ್ತನ ಉದ್ದೇಶ ಮಾತಾಡುವಾಗ ನಾನು ಹೇಳಿದ್ದೀನಿ, ಹಿಂದಿನ ಕಾಲದಲ್ಲಿ ಯಾರಿಗೆ ವೋಟಿಂಗ್ ರೈಟ್ ಇತ್ತು ಅಂತಂದರೆ ಯಾರು ಕಂದಾಯ ಕಟ್ತಾರೆ, ಯಾರು ಸಂಬಳ ತಗೋತಾರೆ ರಾಜ ಮಹಾರಾಜರಿಂದ, ಇವ್ರಿಗೆ ಮಾತ್ರ ವೋಟಿಂಗ್ ರೈಟ್ ಇತ್ತು. ನಾವು ಸ್ವತಂತ್ರ ಬಂದ ನಂತರ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನವಾದ ಹಕ್ಕಂತ ಅಂದಮೇಲೆ ಎಲ್ಲರಿಗೂ ಸಹ ಒಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಓಟ್ಗೆ ಏನು ಬೆಲೆ ಇದೆ, ಕಟಕಡೆಯ ಮಲೆಕುಡಿಯ ಒಬ್ಬ ಆದಿವಾಸಿಗೂ ಕೂಡ ಅಷ್ಟೇ ಬೆಲೆ ಆ ಓಟ್ಗೆ ಇರ್ತಕ್ಕಂಥದ್ದು. ಇದನ್ನು ಕಾಪಾಡಲಿಕ್ಕೋಸ್ಕರ ನಾವು ಈ ಒಂದು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಅದೇ ನಮ್ಮ ಒಂದು ಒತ್ತಾಯ ಕೂಡ ಮಾಡಿದ್ವಿ ಎಲೆಕ್ಷನ್ ಕಮಿಷನಲ್ಲಿ. ಯಾವುದೇ ಕಾರಣಕ್ಕೆ ಈ ಒಂದು ಬಡವರ್ಗದವರ ಹೆಸರುಗಳನ್ನ ಕೈ ಬಿಡಬಾರ್ದು ಅನ್ನೋದು ಹೇಳ್ತೆ. ಯಾಕಂದರೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಕರ್ಯಗಳು ಅವರ ಎಲೆಕ್ಟ್ರೋಲ್ ಲಿಸ್ಟಲ್ಲಿ ಇರ್ತಕ್ಕಂಥದ್ರಲ್ಲಿ ಆಗುತ್ತೆ ವಿನಃ ಬೇರೆ ಅದರಲ್ಲಿ ಎಲೆಕ್ಟ್ರೋಲ್ ಲಿಸ್ಟಲ್ಲಿ ಇರಲಿಲ್ಲ ಅಂದರೆ ಅವ್ರಿಗೆ ಯಾವುದೇ ಸೌಕರ್ಯಗಳು ಸಿಗೋದಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವದ ಆಶಯ ಏನಿದೆ, ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸಹ
ಸರ್ಕಾರದ ಸೌಲಭ್ಯಗಳು ದೊರಕಬೇಕನ್ನೋ ಮೂಲ ಉದ್ದೇಶವೇ ಅದು ಸಂಪೂರ್ಣವಾಗಿ ನಿರ್ಣಾಮ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಗೆ ನಾನು ಹೊಸದಾಗಿ ಅಧ್ಯಕ್ಷನಾಗಿ ಈ ಒಂದು ಜಿಲ್ಲೆಗೆ ಬರಕ್ಕೆ ಕಾರಣ, ಯಾಕಂದರೆ ಇದು ನಮ್ಮ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಸಾಕಷ್ಟು ರಾಜಕೀಯವಾಗಿ ಗಂಭೀರವಾದ ಪರಿಸ್ಥಿತಿ ಇರೋ ಸಂದರ್ಭದಲ್ಲೂ ಸಹ ನಾನು ಬರ್ತಾ ಇದ್ದೆ. ಇಲ್ಲಿ ತಿಳಿ ವಾತಾವರಣ ಆಗಿರೋದ್ರಿಂದ ನಾನು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಸಿವಿಲ್ ಸೊಸೈಟಿ ಕೂಡ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಸುಮಾರು 1 ವರ್ಷದಿಂದ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀತಾ ಇಲ್ಲ. ಇದು ದೊಡ್ಡ ಸಾಧನೆ. ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ಇರೋ ಸಂದರ್ಭದಲ್ಲಿ ನಾವು ಏನು ಆಶ್ವಾಸನೆ ಕೊಟ್ಟಿದ್ವಿ ನಮ್ಮ ಪ್ರಣಾಳಿಕೆಯಲ್ಲಿ, ಕರ್ನಾಟಕ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ಅಂತೇಳಿ, ನನಗನ್ಸುತ್ತೆ ನನ್ನ ಅನುಭವದಲ್ಲಿ 99% ಶೇಕಡ 99 ಭಾಗದಷ್ಟು ಶಾಂತಿ ನೆಲೆಸಿದೆ ಅಂದಾಗ ನನಗೆ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೂ ಸಹ ಹಿಂಸೆಗೆ ಅವಕಾಶ ಕೊಟ್ಟಿರಲಿಲ್ಲ. ಇದು ಬಸವಣ್ಣನ ನಾಡು, ನಾರಾಯಣ ಗುರುಗಳ ನಾಡು ಮತ್ತು ಕನಕದಾಸರ ನಾಡು. ಇಲ್ಲಿ ಅಶಾಂತಿ ಮತ್ತು ಇದು ದೌರ್ಜನ್ಯಕ್ಕೆ ಅವಕಾಶಗಳೇ ಇರಲಿಲ್ಲ. ಇವೆಲ್ಲವೂ ಸಹ ತಿಳಿಯಾಗಿರೋದ್ರಿಂದ ಒಂದು ಒಳ್ಳೆಯ ಸಂಕೇತ ನಮ್ಗೆ ಬಂದಿದೆ. ಕರ್ನಾಟಕ ಸರ್ಕಾರ ಏನು ಭರವಸೆ ಕೊಟ್ಟಿತ್ತು ಆ ರೀತಿ ನಡ್ಕೊಂಡಿದೆ ಅನ್ನೋದಕ್ಕೂ ಸಹ ಇಚ್ಛೆ ಬೀಳ್ತೇನೆ. ಮತ್ತು ಈಗ ಹೊಸದಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ನಾನು ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷದ ಸರ್ಕಾರದ 2ನೇ ಇನ್ನಿಂಗ್ಸ್ ನಾವು ಪ್ರಾರಂಭ ಮಾಡಿದ್ದೀವಿ. ಇನ್ನು ಮುಂದೆ ಏನೇನು ಸಂಪೂರ್ಣವಾದ ಭರವಸೆಗಳು ಕೊಟ್ಟಿದ್ದೀವಿ ಅದನ್ನು ಈಡೇರಿಸಿ ಅಭಿವೃದ್ಧಿ ಕಡೆಯೂ ಸಹ ಗಮನ ಕೊಟ್ಟು ನಾವು ಕರ್ನಾಟಕ ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಶ್ವರಪ್ಪ ಅವ್ರು ಏನು ಹೇಳಿದ್ರಂತೆ, ಈಗ ತಾನ್ ಕಳ್ಳ ಪರರ್ ನಂಬ ಅಂತ ಗಾದೆ ಇದೆ ಕನ್ನಡದಲ್ಲಿ. ಅವ್ರು ಮಾಡ್ತಕ್ಕಂಥ ಕಳ್ತನ ಬೇರೆಯವರು ಹಂಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಕೆಲವು ಶಾಸಕರು, ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಅದು ನಿಮಗೆ ಬಿಟ್ಟಿದ್ದು, ಆತ್ಮಸಾಕ್ಷಿಯಾಗಿ ವೋಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸೋಮಶೇಖರ್ ಮತ್ತು ಹೆಬ್ಬಾರ್ ಸಾಹೇಬರು ನಮ್ಮ ಜೊತೆಗೆ ಬಂದರು. ನಾವೇನು ಅವ್ರನ್ನ BJP ಬಿಟ್ಟು ಬಂತ ಅಂತ ಹೇಳಿದ್ವಾ, ಅವರೇ ಎಕ್ಸ್ಪೆಲ್ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಮತ್ತೆ ಯಾಕೆ ನಮಗೆ ವೋಟ್ ಬಂದಿದೆ ಅಂತ ಹೇಳಿದರೆ, BJP ಮತ್ತು ಜನತಾದಳ ಇಬ್ಬರೂ ಸಹ ಗ್ಯಾರಂಟಿಗಳಿಗೆ ವಿರೋಧ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳು ಕೊಟ್ಬಿಟ್ಟು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಖರ್ಗೆ ಅವರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ಸ್ವಾಭಿಮಾನದಿಂದ ಬದುಕಲಿಕ್ಕೋಸ್ಕರ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿ ಜನ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ. ಯಾರಿಗೂ ಸಹ ಅದು ಅಕ್ಕಿ ಇರ್ಬೋದು ಅಥವಾ 2,000 ರೂಪಾಯಿ ಇರ್ಬೋದು ಅಥವಾ ಈ ವಿಚಾರಗಳಲ್ಲಿ ಕೆಲವು MLAಗಳು ಮೊದಲು ಒಂದು ಟೈಮಲ್ಲಿ ಅದೆಲ್ಲ ಬಂದ್ ಮಾಡಿ ಅಲ್ಲ, ಈಗ ಅವ್ರಿಗೆ ಅದು ಬಂದ್ ಮಾಡಿ ಅಂತ ಹೇಳಿರೋದೇನಕ್ಕೆ, ಉಳ್ಳವರಿಗೆ ಬೇಡ ಅಂತ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಯಾರು ಸೌಕರ್ಯ ಇದೆ ಅವ್ರಿಗೆ ಬೇಡ ಅಂತ ಹೇಳಿದ್ದಾರೆ ವಿನಃ ಗ್ಯಾರಂಟಿ ಸ್ಕೀಮ್ ತೆಗೀರಿ ಅಂತ ಯಾರೂ ಸಹ ಹೇಳಲಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, JEE, CET ಹಾಗೂ CA ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CS, EET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.